ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮನಿಗೆ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣಗೊಳಿಸಿ ಕಾರ್ಕಳವನ್ನ ಪ್ರವಾಸೋದ್ಯಮ ಸ್ಥಳವಾಗಿ ಅಭಿವೃದ್ಧಿಗೊಳಿಸಿದ್ದೇನೆ ಎಂದು ಹೇಳ್ತಾ ಇದ್ದಂತಹ ಶಾಸಕರ ಸಾಧನೆಗೆ ಪೂರಕವಾದ ದಾಖಲೆಗಳೇ ಇಲ್ಲ. ಇದಕ್ಕೆ ಜಮೀನಿನ ಮಂಜೂರೇ ಆಗಿಲ್ಲ. ಗೋಮಾಳ ಜಾಗದಲ್ಲಿ ನಿರ್ಮಾಣವಾಗಿರುವಂತಹ ಈ ಪಾರ್ಕ್ ಅಕ್ರಮವಲ್ಲವೇ ಎಂದು ಪುರಸಭಾ ಸದಸ್ಯ ಹಾಗೂ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಶುಭಧರ್ ರಾವ್ ಆರೋಪವನ್ನ ಮಾಡಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇದು ಕಾನೂನು ಪ್ರಕಾರ ಇಲ್ಲವೆಂದಾದರೆ 6,71,00,000 ರೂಪಾಯಿ ಸರ್ಕಾರದ ವಿವಿಧ ಇಲಾಖೆಗಳಿಂದ ಹೇಗೆ ಮಂಜೂರುಗೊಂಡಿತ್ತು, ಹಣವನ್ನ ಉಪಯೋಗಿಸಿದ ರೀತಿ ಹೇಗೆ ಎಂದು ಪ್ರಶ್ನಿಸಿದರು. ಕಾರ್ಕಳ ಯರ್ಲಾಪಾಡಿಯ ಉಮ್ಮಿಕಲ್ ಬೆಟ್ಟದಲ್ಲಿ ಪರಶುರಾಮನ ಪಾರ್ಕ್ ನಿರ್ಮಾಣಗೊಂಡಿರುವಂತಹ ಜಮೀನು ಗೋಮಾಳ ಜಮೀನು ಆದ ಕಾರಣ ಮಂಜೂರಾತಿ ಪ್ರಸ್ತಾವನೆಯನ್ನ ತಿರಸ್ಕರಿಸಿ ಬಿಜೆಪಿ ಸರ್ಕಾರವೇ ಆದೇಶವನ್ನ ಹೊರಡಿಸಿದೆ. ಹಾಗಾದ್ರೆ ಪರಶುರಾಮ ಥೀಮ್ ಪಾರ್ಕ್ ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡಿದೆಯೇ? ಮುಂದೆ ಅದರ ನಿರ್ವಹಣೆಯ ಜವಾಬ್ದಾರಿ ಯಾರ ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಯರ್ಲಾಪಾಡಿ ಗ್ರಾಮದ ಸರ್ವೆ ನಂಬರ್ 329/1ರಲ್ಲಿ 1.58 ಎಕರೆ ಜಮೀನು ಗೋಮಾಳ ಜಮೀನಾಗಿದ್ದು, ಅದರಲ್ಲಿ ನಿರ್ಮಾಣಗೊಂಡಂತಹ ಪರಶುರಾಮ ಥೀಮ್ ಪಾರ್ಕ್ಗೆ ಆ ಜಾಗವನ್ನ ಮಂಜೂರು ಮಾಡಲು ಅವಕಾಶವಿಲ್ಲ ಎಂದು ಕಾರ್ಕಳ ತಹಶೀಲ್ದಾರ್ ಯರ್ಲಾಪಾಡಿ ಗ್ರಾಮ ಪಂಚಾಯತ್ಗೆ ನೀಡಿರುವಂತಹ ಆದೇಶದಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರದ ಅನುದಾನ ಬಳಕೆ ಮಾಡಿ ನಿರ್ಮಾಣಗೊಂಡಂತಹ ಥೀಮ್ ಪಾರ್ಕ್ ಕಾನೂನು ಬಾಹಿರ ಅಭಿವೃದ್ಧಿ ಎನ್ನುವುದು ಸಾಬೀತಾಗಿದೆ ಎಂದರು. ಸರ್ವೆ ನಂಬರ್ 329/1 1 ಎಕರೆ 58 ಸೆನ್ಸ್ ಜಾಗವನ್ನ ಪರಶುರಾಮ ಥೀಮ್ ಪಾರ್ಕಿಗೆ ಕಾದಿರಿಸಬೇಕು ಅಂತ ತಹಶೀಲ್ದಾರ್ಗೆ ಪ್ರಸ್ತಾವನೆ ಕಳಿಸ್ತೇವೆ. ಆ ನಂತರ ನಿರಂತರ ಪ್ರೊಸೆಸ್ ಆಗಿ ಅದು ಅರಣ್ಯ ಇಲಾಖೆಗೆ, ಜಿಲ್ಲಾಧಿಕಾರಿ ಅವರಿಗೆ, ರಾಜ್ಯ ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಪತ್ರ ವ್ಯವಹಾರ ನಡೆದು ಕಳೆದ ಮಾರ್ಚ್ 15 ತಾರೀಕಿಗೆ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರು ಒಂದು ಆದೇಶ ಕೊಡ್ತಾರೆ. ಪರಶುರಾಮ ಥೀಮ್ ಪಾರ್ಕಿಗೆ ತಾವು ಏನು ಜಮೀನನ್ನ ಕೇಳಿದ್ದೀರಿ 1 ಎಕರೆ 58 ಸೆನ್ಸು, ಆ ಜಮೀನು ಗೋಮಾಳ ಜಮೀನು, ಆದ್ದರಿಂದ ಇದನ್ನ ಪರಶುರಾಮ ಥೀಮ್ ಪಾರ್ಕ್ ಉದ್ದೇಶಕ್ಕಾಗಿ ನೀಡಲು ಸಾಧ್ಯವಿಲ್ಲ ಅಂತ ನೇರವಾದ ಒಂದು ಆದೇಶವನ್ನ ಅವರು ಮಾಡ್ತಾರೆ. ಜಿಲ್ಲಾಧಿಕಾರಿಯವರ ಪತ್ರ ಆದೇಶ ಮತ್ತು ರಾಜ್ಯ ಸರ್ಕಾರದ ಪತ್ರ ಆದೇಶ ಪತ್ರ ತನ್ನ ಕೈಯಲ್ಲಿದ್ರೂ ಕೂಡ ತಹಶೀಲ್ದಾರ್ ಒಂದು ತಪ್ಪನ್ನು ಮಾಡ್ತಾರೆ. ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಪ್ರವಾಸಿಗರಿಗೆ ಪರಶುರಾಮ ಥೀಮ್ ಪಾರ್ಕಿಗೆ ನಿಷೇಧವನ್ನು ಹೇಳ್ತಾರೆ. ಅಲ್ಲಿ ಕಾಮಗಾರಿ ನಡೆಯಲಿಕ್ಕಿದೆ, ಅದರಿಂದ ಅಲ್ಲಿ ಭೇಟಿಯನ್ನು ನಿಷೇಧ ಮಾಡ್ತಾರೆ. ಇದು ಬಹಳ ವಿಚಿತ್ರವಾದ ವಿಷಯ. ಯಾಕೆ ಹೇಳಿದ್ರೆ ತಹಶೀಲ್ದಾರ್ ಕೈಯಲ್ಲಿ ಆದೇಶ ಪತ್ರ ಇದ್ರೂ ಕೂಡ ಅಲ್ಲಿ ಕಾಮಗಾರಿ ನಡೀಲಿಕ್ಕಿದೆ ಅಂತ ಅವ್ರು ಹೇಳಲಿಕ್ಕೆ ಕಾರಣ ಏನು ಅನ್ನುವಂಥದ್ದು. ಆ ನಂತರ ಅವರೇ ಆದೇಶವನ್ನು ಕೊಡ್ತಾರೆ ಗ್ರಾಮ ಪಂಚಾಯತಿಗೆ, ಈ ಗೋಮಾಳ ಜಮೀನು ಆದ್ದರಿಂದ ಅದನ್ನ ತಿರಸ್ಕಾರ ಮಾಡಲಾಗಿದೆ ಅಂತ ಆದೇಶವನ್ನು ಅವರೇ ಕೊಡ್ತಾರೆ. ಇದು ಕಾನೂನಿಗೆ ವಿರುದ್ಧವಾಗಿ ನಡೆದಿದೆ ಅಂತಾದ್ರೆ ಸರ್ಕಾರದಿಂದ ಅಷ್ಟು ಕೋಟಿ ರೂಪಾಯಿ ಅನುದಾನ ಹೇಗೆ ಬಂತು? 6,71,00,000 ರೂಪಾಯಿ ವಿವಿಧ ಇಲಾಖೆಗಳಿಂದ ಬಂದು ಹಣ ವಿನಿಯೋಗ ಆಗಿದೆ. ಜಮೀನೇ ಮಂಜೂರಾಗಲಿಲ್ಲ ಅಂತ ಅಂದ್ರ, ಯಾವುದೇ ಅನುಮೋದನೆ ಆಗಲಿಲ್ಲ ಅಂತಾದ್ರೆ 6,71,00,000 ರೂಪಾಯಿ ಬಿಡುಗಡೆ ಹೇಗೆ ಆಯಿತು ಮತ್ತು ಹಣವನ್ನು ಹೇಗೆ ಉಪಯೋಗಿಸಿದ್ರು? ಆ ಗೋಮಾಳ ಜಮೀನಿನಲ್ಲಿ ಯಾರಾದ್ರೂ ಮನೆ ಕಟ್ಕೊಂಡಿದ್ರೆ ಅಥವಾ ಡಿಮಿಡ್ ಬಾಕ್ಸ್ ನಲ್ಲಿ ಯಾರಾದ್ರೂ ಸಣ್ಣ ಮನೆ ಕಟ್ಟಿಕೊಂಡು ಅರ್ಜಿ ಕೊಡಿಸಿದ್ರೆ ಇವರು ತೆರವು ಮಾಡ್ತಾರೆ. ಇಲ್ಲಿ ಇಷ್ಟು ದೊಡ್ಡ ಪಾರ್ಕ್ ನಿರ್ಮಾಣ ಕಾನೂನು ಬಾಹಿರವಾಗಿ ಹೇಗೆ ಆಯಿತು ಅನ್ನುವಂಥದ್ದು ಒಂದು ಪ್ರಶ್ನೆ.